ಬನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಮುಡ್ನೂರು ಗ್ರಾಮದ ಅಂದ್ರಟ್ಟದಲ್ಲಿ ಜಡೆಕಲ್ಲು ರಾಗಿದಕುಮೇರು ಮತ್ತು ಶಾಂತಿಗೋಡು ಗ್ರಾಮದ ಪುರುಷರಕಟ್ಟೆ ಸಂಪರ್ಕಿಸುವ ರಸ್ತೆಗೆ 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಜನವರಿ 9ರಂದು ಹೊಳೆಯ ಪಕ್ಕದಲ್ಲೇ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಶಾಸಕ ಅಶೋಕ್ ಕುಮಾರ್ ರೈ, ಜನರ ಸಹಕಾರದಿಂದ ರಸ್ತೆಗಳು ಅಭಿವೃದ್ಧಿಯಾಗಲು ಸಾಧ್ಯ. ರಸ್ತೆಗಳಿಗೆ ಅನುದಾನ ಇಡುವುದು ಸುಲಭ, ಆದರೆ ಪಕ್ಕದ ರಸ್ತೆ ಬಿಟ್ಟುಕೊಟ್ಟರೆ ಮಾತ್ರ ಜೋಡಿಸುವ ಕೆಲಸ ಆಗುತ್ತದೆ. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ರಸ್ತೆ ಬಿಟ್ಟುಕೊಟ್ಟವರನ್ನು ಪ್ರಶಂಸಿಸಬೇಕು ಎಂದರು. 3 ಫೀಟ್ ಎತ್ತರಕ್ಕೆ 2 ಮೀಟರ್ 7 ಫೀಟ್ ಎತ್ತರದಿಂದ ಸುಮಾರು ಆ ಕಡೆ ಮತ್ತು ಈ ಕಡೆಗೆ 50 ಮೀಟರ್ಗಳ ರಸ್ತೆ ಕೂಡ ಇದರಲ್ಲಿ ಬಂದಿರುತ್ತದೆ. ಈ ಭಾಗದ ಜನರು ಹೋಗಲಿಕ್ಕೆ ತುಂಬ ಅನಾನುಕೂಲ ಆದ ಕಾರಣ ತುಂಬ ಬೇಡಿಕೆ ಇತ್ತು. ಅದರಲ್ಲೂ ಕೂಡ ಈ ಭಾಗದವರು ಇವತ್ತು ಪ್ರಶಂಸೆ ಮಾಡಬೇಕಂತ ಹೇಳಿದ್ರೆ ಕಾರ್ತಿಕ್ ಅವರು ಮತ್ತೆ ಇನ್ನೂ ಯಾರು ಜಾಗ ಕೊಟ್ಟಿದ್ದಾರೆ ಇಲ್ಲಿ ಆನಂದ ಗೋಪಾಲ ಕಾರ್ತಿಕ್ ಅವರು ತುಂಬಾ ಜಾಗ ಕೊಟ್ಟಿರಬೇಕು ಅಲ್ವಾ? ಅವರೆಲ್ಲ ಜನರ ಸಹಕಾರದಿಂದ ಈ ರಸ್ತೆಗಳು ಆಗ್ಲಿಕ್ಕೆ ನಮಗೆ ರಸ್ತೆಗಳಿಗೆ ಅನುದಾನ ಇಡಬಹುದು, ಆದರೆ ಪಕ್ಕದ ರಸ್ತೆಯನ್ನು ಬಿಟ್ಟುಕೊಟ್ರೆ ಮಾತ್ರ ಅದು ಜೋಡಿಸುವಂತಹ ಕೆಲಸಗಳಾಗ್ತದೆ. ಅವರ ಕೆಲಸಗಳು ಇದರಲ್ಲಿ ತುಂಬಾ ಪ್ರಾಮುಖ್ಯವಾದ್ದು. ಇನ್ನು ಆ ಭಾಗದ ಜನರಿಗೆ ಇಡೀ ಮಳೆಗಾಲದಲ್ಲೂ ಕೂಡ ಹೋಗ್ಲಿಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಆ ರೀತಿಯಲ್ಲಿ ಪುತ್ತೂರಿನಲ್ಲಿ ಅನುದಾನಗಳು ಹರಿದು ಬರ್ತಾ ಇದೆ. ಇವತ್ತು ನಾವು ಸುಮಾರು 2,80,00,000 3,80,00,000 ಕಾಮಗಾರಿಗಳನ್ನು ಶಿಲಾನ್ಯಾಸ ಮಾಡಿ ಈಗ ಇಲ್ಲಿ ಬಂದಿದ್ವಿ. ಇದು ಕೂಡ 1,80,00,000 ಕಾಮಗಾರಿ ಈಗ ಶಿಲಾನ್ಯಾಸ ನಡೀತಿದೆ. ಪುತ್ತೂರಿಗೆ ನಿರಂತರ, ಅದರಲ್ಲೂ ಈ ಭಾಗಕ್ಕೆ ನಮ್ಮ ಚಿಕ್ಕಪಡ್ನೂರು ಗ್ರಾಮಕ್ಕೆ ಬಹುಶಃ ಈ ವರ್ಷದಲ್ಲಿ ಒಳ್ಳೆಯ ಒಂದು ವಿಚಾರ, ಯಾಕಂತ ಹೇಳಿದ್ರೆ KMF ಕೂಡ ಈ ಗ್ರಾಮಕ್ಕೆ ಬರ್ತೇವೆ. ಸುಮಾರು 170 ಕೋಟಿಯಲ್ಲಿ KMF ಇಲ್ಲಿ ನಮ್ಮ ಪ್ಲಾಂಟಿಂಗ್ ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಆರಂಭ ಮಾಡ್ತದೆ. ಈಗಲೇ 14 ಎಕರೆ 15 ಎಕರೆ ಜಾಗ ರಿಸರ್ವ್ ಮಾಡಿದೀವಿ. ಇದಷ್ಟು ಅನುದಾನಗಳನ್ನು ಕೊಡುವಂತಹ ಕೆಲಸಗಳು ಮುಂದಿನ ದಿವಸಗಳು ಆಗ್ತದೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಇಲ್ಲಿ ಟೂರಿಸಂ ಸೆಂಟರ್ಗಳಾಗಬೇಕು, ಇಲ್ಲಿ ಉದ್ದಿಮೆಗಳು ಬರಬೇಕು, ಜನರ ಕೆಲಸ ಯಾರು ಏನು ಕಲಿತಿಲ್ಲ ಅಲ್ಲಿಂದ ಡಬಲ್ ಡಿಗ್ರಿ ಆದವರಿಗೂ ಕೆಲಸ ಸಿಗುವಂತಹ ಯೋಜನೆಗಳು ನಮ್ಮ ಹತ್ರ ಬರಬೇಕು. ಆ ದೃಷ್ಟಿಕೋನದಿಂದ ನಿರಂತರ ಇಲ್ಲಿ ಅನುದಾನಗಳು ಬರ್ತಾ ಇದೆ. ಇವತ್ತು ಸುಮಾರು ಈಗಲೇ ನಮಗೆ ಮುಖ್ಯಮಂತ್ರಿಯವರು ಸುಮಾರು 75 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡ್ಲಿಕ್ಕೆ ಹೇಳಿದ್ದಾರೆ. ಮುಂದಿನ 1 ತಿಂಗಳಲ್ಲಿ ಇನ್ನೂ 75 ಕೋಟಿ ಬಂದರೆ ಸಾಧಾರಣ ರಸ್ತೆಗಳನ್ನ ಕಾಂಕ್ರೀಟೀಕರಣ ಆಗ್ತದೆ. ಒಟ್ಟಿನಲ್ಲಿ ಜನಗಳು ಕೂಡ 4-5 ಗ್ಯಾರಂಟಿಗಳು ಕೂಡ ಬಂದಿದೆ. ಜನಗಳು 2,000 ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡುವಂತಹ ಕೆಲಸಗಳು ಆಗಿದೆ. ಶಕ್ತಿ ತುಂಬುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ನಿಮ್ಮೆಲ್ಲ ಸಹಕಾರಗಳು ಇರಲಿ. ಈ ಕಾಮಗಾರಿ ಇವತ್ತು ಆರಂಭ ಮಾಡುವುದು ಆದಷ್ಟು ಬೇಗ ಜನರ ಉಪಯೋಗಕ್ಕೆ ಬಳಕೆ ಆಗಲಿ ಅನ್ನೋ ಆರೈಕೆಗಳೊಂದಿಗೆ ಇವತ್ತು ನಾವು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ರಸ್ತೆ ಫಲಾನುಭವಿ ಆನಂದಗೌಡ ಮಾತನಾಡಿ, ಅಂದ್ರಟ್ಟದಲ್ಲಿ ನನ್ನ ಅನುಭವಕ್ಕೆ ಬಂದಂತೆ ಸುಮಾರು 100 ವರ್ಷದ ಹಳೆಯ ಹಲಗೆ ಅಣೆಕಟ್ಟು ಶಿಥಿಲಾವಸ್ಥೆಯಲ್ಲಿದ್ದು ರಸ್ತೆಗೆ ಜಾಗ ಬಿಟ್ಟುಕೊಟ್ಟ ಬಳಿಕ ಪಂಚಾಯತ್ ಅನುದಾನದಲ್ಲಿ ರಸ್ತೆ ಆಯಿತು. ಈಗ ನೂತನ ಶಾಸಕ ಅಶೋಕ್ ಕುಮಾರ್ ರೈ ಅವರು ನಮಗೆ ಸೇತುವೆ ನಿರ್ಮಾಣ ಮಾಡಿಸುವಲ್ಲಿ ಬಹಳ ದೊಡ್ಡ ಉಪಕಾರ ಮಾಡುವ ಮೂಲಕ ಭರವಸೆ ನೀಡಿದ್ದಾರೆ ಎಂದರು. ಎನ್ನ ಅನುಭವಡು 100 ವರ್ಷ ಆನೆಕಟ್ಟ ಕೋಟೆ ಆನೆಕಟ್ಟು ಪುದಾರೈಕೆ ಅವು ತುಂಡಾರದಲ್ಲಿ ಅದನ್ನ ಆಯ್ಕೆ ಬಡ್ದೇನು ಸದಾನಂದ ಇಪ್ಪನಾಗ 35 ವರ್ಷ ನಾನು ಬೇಡಿಕೆ ಕೊಡ್ತು. ಆ ಪ್ರಕಾರ ಆಯ್ತು ಶಕುಂತಲ ಕೊಡ್ತೀವಿ. ಆ ಪ್ರಕಾರ ಜಾಗದಾಗ ಉಪಯೋಗ ಪ್ರಕಾರ ಈ ವರ್ಷ ಎಂಕ್ಳಿಗೆ ಗುರುತು ಕೊಡ್ತೇವೆ. ಐಕೆ ಎಂಕ್ಳ ಪಂಚಾಯತ್ ಅನುದಾನ ಮಾರ್ಗ ಮಂತ ಅಂಚಾನೆ ಶಾಸಕರ ಎಂಕ್ಳಿಗೆ ಒಂಜಿ ಕೊಡ್ತು. ಈ ಸರ್ತಿ ಎಂಕ್ಳಿಗೆ ಹೊಸ ಶಾಸಕರ ಇನ್ನು ಆಸಕ್ತರು ಎಂಕ್ಳಿಗೆ ಭಾರಿ ಮಲ್ಲ ಒಬ್ಬರಮಂತು 1,80,00,000 ಎಂಕ್ಳಿಗೆ ಪಾಸ್ ಮಂತು ಸಂಕ ಬೇಗ ಆಯ್ನಾತು ಬೇಕಂತ ಎಂಕ್ಳಿಗೆ ಭರವಸೆ ಕೊಡ್ತೀರಿ. ಎಂಕ್ಳಿಗೆ ಹೊಡೆದು 10 ಜನಗಳ ಊರ ಸಮಸ್ಯೆಗೆ ಹೊಡೆದೇನು ಸತ್ತಿಸುವುದು ಭಾಗ್ಯ. ನರಿಮೊಗರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ಮೋಹಿನಿ ಸುಂದರ್ ನಾಯ್ಕ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಪರಮೇಶ್ವರ, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಯಪ್ರಕಾಶ್ ಪದಿನಾರು, ಕಾಂಗ್ರೆಸ್ ಮುಖಂಡ ಶಿವನಾಥ್ ರೈ ಮೇಗಿನಗುತ್ತು, ಕಾಂಗ್ರೆಸ್ ವಲಯಾಧ್ಯಕ್ಷ ಲ್ಯಾನ್ಸಿ, ಹರೀಶ್ ಪಕ್ಕಳ, ಹನೀಫ್ ಪುಂಚತ್ತಾರ್, ಜುನೈದ್ ದಾಸರಮೂಲೆ, ಅವಿನಾಶ್, ನಿತೇಶ್, ಅರುಣ, ಕಾರ್ತಿಕ್, ನಜೀರ್, ಮರಕ್ಕೂರ್, ಮಹಾಲಿಂಗ ನಾಯ್ಕ, ಚಂದ್ರಕಲಾ, ರಸ್ತೆಗೆ ಜಮೀನು ಬಿಟ್ಟುಕೊಟ್ಟ ಸುಂದರ್ ನಾಯ್ಕ, ಗೋಪಾಲ, ಆನಂದ, ಕಾರ್ತಿಕ್ ಶೆಟ್ಟಿ, ಕಿಟ್ಟಣ್ಣ ಶೆಟ್ಟಿ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು.
Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ನ್ಯೂಸ್ ಮಂಗಳೂರು.